ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಹಾಗೂ ಲವ್ಮಾರ್ಕ್ ಬ್ಯೂಟಿ ಸೋಪ್. ಹೆಣ್ಮಕ್ಳು ಹೇಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸೈ ಅನ್ಸ್ಕೊಂಡಿದ್ದಾರೋ ಹಾಗೆ ಗಂಡ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ಅಡುಗೆ ಅಂತ ಬಂದ ಕೂಡಲೇ ನಮಗೆ ಉದಾಹರಣೆಯಾಗಿ ನಲ ಮಹಾರಾಜನೇ ಇದ್ದಾನೆ. ಹಾಗೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಬ್ಬ ನಲ ಮಹಾರಾಜ ಸಿದ್ಧನಾಗಿದ್ದಾನೆ. ಸೊ ಏನು ಅಡುಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ದಾವೂದ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ದಾವೂದ್. ಹಾಯ್ ನಮಿತಾ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಏನು ಮಾಡ್ಕೊಂಡಿದ್ದೀರಾ ದಾವೂದ್ ನೀವು? ಹೋಟೆಲ್ ಮ್ಯಾನೇಜ್ಮೆಂಟ್ ಪರ್ಸ್ಯೂ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಆಗಿ ಬ್ಯಾಂಗ್ಳೂರಲ್ಲಿ. ಓಕೆ. ಸೊ ಕಂಪ್ಲೀಟ್ಲಿ ರಿಲೇಟೆಡ್ ಟು ಕಿಚನ್ ವರ್ಕ್ ಹಾಗಾದ್ರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಜಸ್ಟ್ ಕಿಚನ್ ಬಗ್ಗೆ ಅಲ್ಲ, ಅದರಲ್ಲಿ ಕಿಚನು ಇದೆ, ಓಕೆ, ಎಒ ಇದೆ, ಹೌಸ್ ಕೀಪಿಂಗ್, ಫ್ರಂಟ್ ಆಫೀಸ್ ಅಂತ ಇದೆ. ಹೋಟೆಲ್ಗೆ ಎಂಟ್ರೆನ್ಸ್ ಆಗುವಾಗ ಫ್ರಂಟ್ ಆಫೀಸಲ್ಲಿ ಯಾರು ಕೂತಿರ್ತಾರೆ ಅವರು, ಮತ್ತೊಂದು F&B ಸರ್ವಿಸ್ ಅಂತ ಇದೆ. ಯಾರು ಪ್ಲೇಟ್ ಸೆಟ್ ಮಾಡಿ ತಗೊಂಡು ಬಂದು ಸರ್ವ್ ಮಾಡ್ತಾರೆ. ಎಒ ಅಂದ್ರೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್, ಯಾರು ರೂಮ್ ಎಲ್ಲ ಕ್ಲೀನ್ ಇಡ್ತಾರೆ, ಟಾಯ್ಲೆಟ್ ಕ್ಲೀನಿಂಗ್ ಆಫ್ ದಿ ಹೋಟೆಲ್, ಅಂಡ್ ಕಿಚನ್ ಆಲ್ ಅಬೌಟ್ ಫುಡ್. ಓಕೆ. ಸೊ ನಿಮ್ಮ ಫೇವರೇಟ್ ಯಾವ್ದು ಹಾಗಾದ್ರೆ? ಕಿಚನ್ ವರ್ಕ್ ಆಬ್ವಿಯಸ್ಲಿ. ಹೆಂಗ್ ಬಂತು ಪ್ಯಾಷನ್ ಕಿಚನ್ ಬಗ್ಗೆ, ಅಡುಗೆ ಬಗ್ಗೆ? ನಾರ್ಮಲ್ ಆಗಿ when my mom was hospitalized, okay, I started cooking. Okay. After that my inspiration became chef Ranveer Brar. Okay. ಹಾಗೆ ಸ್ಟೆಪ್ ಬೈ ಸ್ಟೆಪ್. ಸೊ ಅನಿವಾರ್ಯ ಕಾರಣದಿಂದ ಸ್ಟಾರ್ಟ್ ಆಗಿ ಈಗ ಪ್ಯಾಷನ್ ಆಗಿ ಟರ್ನ್ ಆಯ್ತು ಅಂತಲೇ ಹೇಳ್ಬೋದು ಅಲ್ವಾ? ಸೊ ಹಾಗಾದ್ರೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ಎಸ್ ದಾವೂದ್ ಅವರು, ನೀವು ಹೇಳಿದ್ರಿ 2 ರೆಸಿಪಿ ತಯಾರು ಮಾಡಿ ಕೊಡ್ತೀರಿ ಅಂತ. ಸೊ ಯಾವ ರೆಸಿಪಿ ತಯಾರು ಮಾಡಿಕೊಡ್ತಾ ಇದ್ರಿ ಈಗ ನಮಗೆ? ಫಸ್ಟ್ ಫ್ರೈಡ್ ಚಿಕನ್ ಅಂತ. ಫ್ರೈಡ್ ಚಿಕನ್. ಓಕೆ. ಕ್ರಿಸ್ಪಿ ಚಿಕನ್, now popularly known as KFC. Okay. Okay, fried chicken is all about Colonel Sanders. Okay. KFC owner, if you don't know. Okay, he tried KFC, this fried chicken. He's gone for a franchise. ಹೌದು, ಅವ್ರ ಬಗ್ಗೆ ಕೇಳಿದೀನಿ ನಾನು. ತುಂಬಾ ಸಲ ಟ್ರೈ ಮಾಡಿ 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 ಫೈನಲ್ ಆಗಿ ಒಂದು ಕಡೆ ಕ್ಲಿಕ್ ಆಯ್ತು ಅಂತ. 9 times he got rejected, 1010 times where the famous fried chicken ಬಂತು. ಇದೇ ರೆಸಿಪಿ ರಿಜೆಕ್ಟ್ ಆಗಿತ್ತು ತುಂಬಾ ಸಲ, ಬಟ್ ಫೈನಲ್ ಆಗಿ ಇದೇ ರೆಸಿಪಿ ಕ್ಲಿಕ್ ಆಗಿ ಈಗ ವಂಡರ್ಫುಲ್ ರೆಸಿಪಿ ಆಗಿ ಟರ್ನ್ ಔಟ್ ಆಗಿದೆ ಅಲ್ವಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಸ್ಟಾರ್ಟಿಂಗ್ ಏನ್ ಬೇಕು ನಿಮ್ಗೆ ಈಗ? ಸ್ಟಾರ್ಟಿಂಗ್ ಬೇಸಿಕ್ ಮ್ಯಾರಿನೇಷನ್. ಫಸ್ಟ್ ಚಿಕನ್ ತೆಗೆದು ಒಂದು ಬೌಲ್ಗೆ ಹಾಕಿ. ಓಕೆ. ಅದಕ್ಕೆ ಬಟರ್ ಮಿಲ್ಕ್. ಓಕೆ. ಚಿಕನ್ ಅಂಡ್ ಬಟರ್ ಮಿಲ್ಕ್. ಓಕೆ. ಆಫ್ಟರ್ ದಟ್ ಸಾಲ್ಟ್. ಆಮೇಲೆ ಹಾಟ್ ಸಾಸ್ ಇಲ್ಲದ್ರೆ ರೆಡ್ ಚಿಲ್ಲಿ ಸಾಸ್. ಓಕೆ. ಎನಿಥಿಂಗ್ ಇಸ್ ಫೈನ್. ಎನಿಥಿಂಗ್ ಇಸ್ ಫೈನ್. ಓಕೆ. 1 tablespoon. 1 tablespoon. ಓಕೆ. After that dark soya sauce. ಸೋಯಾ ಸಾಸ್ or oyster sauce, anything. ಇದು 1 ಸ್ಪೂನ್. 1.5 or 1. ಓಕೆ. a bit more. Yeah. Just mix it all together. ಓಕೆ. ಇದನ್ನ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡುವಂಥದ್ದು. ಮ್ಯಾರಿನೇಷನ್ಗೆ ಇಡು. ಓಕೆ. ಸೊ ನಿಮ್ಮ ಫೇವ್ರೇಟ್ ಶೆಫ್ ಅಂತ ನೀವು ಯಾರನ್ನ ಹೇಳಿದ್ರಿ ಮರ್ತು ಹೋಯ್ತು ನನಗೆ. ಶೆಫ್ ರಣವೀರ್ ಬ್ರಾರ್. ಶೆಫ್ ರಣವೀರ್ ಅವರು. ಅವ್ರ ಫೇವ್ರೇಟ್ ಅವ್ರು ಮಾಡುವಂತಹ ಯಾವ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಯಿತು? ಐ ಮೀನ್ ಟೇಸ್ಟ್ ಮಾಡಿಲ್ಲ ಆಬ್ವಿಯಸ್ಲಿ, ಬಟ್ ನೋಡುವಾಗ ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು? ಅವ್ರು ರೀಸೆಂಟ್ ಆಗಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು, ಇರಾನಿ ಪುಲಾವ್ ಅಂತ. ಓಕೆ. ಎವ್ರಿ ಬೈಟ್ ಆಫ್ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಟೇಸ್ಟ್. ಟ್ರೈ ಮಾಡಿದ್ದೀರಾ? ಯಾ. ಇದು ಅವ್ರು ಟ್ರೈ ಮಾಡಿ ಅವ್ರು ಮಾಡಿರುವಂಥ ರೆಸಿಪಿನ ಇದು?
ಆಲ್ಮೋಸ್ಟ್ ಬಟ್ ಐ ಆ್ಯಡ್ ಸಮಥಿಂಗ್ ಆಫ್ ಮೈ ಓಕೆ, ಸ್ವಲ್ಪ ನಿಮ್ಮ ಕ್ರಿಯೇಟಿವ್ನೆಸ್ ಕೂಡ ಆ್ಯಡ್ ಮಾಡಿದ್ದೀರಾ. ಓಕೆ, ಇದೀಗ ಮ್ಯಾರಿನೇಷನ್ ಹೋಗುತ್ತೆ. ಓಕೆ, ಟಿಲ್ ದೆನ್ ವಿಲ್ ಪ್ರಿಪೇರ್ ಡಿಪ್ ಫಾರ್ ಓಕೆ. Fried ಸೊ chicken. ಮಯೋನೀಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? Mayonnaise prepare. ಓಕೆ, ಫೈನ್. ಅಷ್ಟಕ್ಕೆ ಅದಕ್ಕೆ 2 eggs ಬ್ರೇಕ್ ಮಾಡಿ ಹಾಕಿ. ಓಕೆ, ಸೊ ಗ್ರೈಂಡರ್ ಬೇಕೀಗ. Yeah. ಅದಕ್ಕೆ ಒಂದು 4 to 5 ಗಾರ್ಲಿಕ್ ಕ್ಲೋವ್ಸ್. ಓಕೆ, ಬೆಳ್ಳುಳ್ಳಿ. ಅದಕ್ಕೆ ಯು ಕ್ಯಾನ್ ಯೂಸ್ ವಿನಿಗರ್ ಆರ್ ಎಲ್ಸ್ ಲೆಮನ್ ಜ್ಯೂಸ್. ಓಕೆ, ನೀವೀಗ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ದಿಸ್ ಇಸ್ ಫಾರ್ ಸೋರ್ನೆಸ್ ಅಲ್ವಾ? ಯಾ ಸಾರಿ, ಇದರೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ. ಓಕೆ, ಆಫ್ಟರ್ ದಿಟ್ ಸಾಲ್ಟ್. ಓಕೆ. ಸಾಲ್ಟ್ನ ನಾವು ಮ್ಯಾರಿನೇಷನಲ್ಲಿ ಆ್ಯಡ್ ಮಾಡಿ ಚಿಕನ್ಗೆ ಕೂಡ ಆ್ಯಡ್ ಮಾಡಿದ್ದೀವಿ ಅಲ್ವಾ? ಚಿಕನ್ಗೆ ಕೂಡ ಆ್ಯಡ್ ಮಾಡಿ. ಅಷ್ಟೇ ಶುಗರ್. ಓಕೆ, ಶುಗರ್ ಆ್ಯಡ್ ಮಾಡ್ತಾ ಇದ್ದೀರಾ ಈಗ. ಸ್ವಲ್ಪ ಸಾಕಾಗುತ್ತಾ? ಹಾಫ್ ಆಫ್ ಸಾಲ್ಟ್ ಓಕೆ, ಆರ್ 3/4 ಆಫ್ ಸಾಲ್ಟ್. ಓಕೆ. ನೆಕ್ಸ್ಟ್ ಇದಕ್ಕೆ ಆಯಿಲ್ ಆ್ಯಡ್ ಮಾಡಿ. ಆಯಿಲ್ ಆ್ಯಡ್ ಮಾಡಬೇಕು. ಓಕೆ, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಬಿಕಾಸ್ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ. ವಿಟಮಿನ್ ಎ, ಡಿ, ಇ ಎಲ್ಲ ಇರುವಂಥದ್ದು. ಎಷ್ಟು ಆ್ಯಡ್ ಮಾಡಬೇಕು ದಾವೂದ್? ಪೋರ್ ಮಾಡಿ ಹೇಳಿ. ಎಸ್ ಸಾಕಾಗುತ್ತಾ? ಓಕೆ, ಗ್ರೈಂಡ್ ಮಾಡೋದಾ? ಗ್ರೈಂಡ್. ಸಾಕಾಗುತ್ತಾ? ಎಸ್. ಯಾ. ಡಿಪ್ ಒಂದು ಬೌಲ್ಗೆ ಹಾಕಿಡ್ಬೋದು. ಓಕೆ, ಸೊ ಮಯೋನೀಸ್ ಇಸ್ ರೆಡಿ ಈಗ ಅಲ್ವಾ? ನಾವು ಹೋಟೆಲಲ್ಲಿ ಡೈರೆಕ್ಟ್ ಮಯೋನೀಸ್ ಇರುವಾಗ ಹೆಂಗೆ ಮಾಡೋದಂತ ಗೊತ್ತಿರಲ್ಲ. ಸೊ ಮಯೋನೀಸ್ ಇಸ್ ಪ್ರಿಪೇರ್ಡ್ ಫ್ರಮ್ ಎಗ್. ಹಾಗಾದ್ರೆ ಮೊಟ್ಟೆಯಿಂದ ಮಾಡಲ್ಪಡುತ್ತೆ. ಎಗ್ಸ್ ಇದೆ, ಎಗ್ಲೆಸ್ ಮಯೋನೀಸ್ ಇದೆ. ಎಗ್ಲೆಸ್ ಕೂಡ ಮಾಡ್ತಾರಾ? ಓಕೆ. ಇದಕ್ಕೆ ಬೇಕಾದರೆ ಕೆಚಪ್ ಸಹ ಮಿಕ್ಸ್ ಮಾಡ್ಬೋದು. ಓಕೆ, ನಾ ಜಸ್ಟ್ ಒಂದು ನಮ್ಮ ಹಾಟ್ ಚಿಲ್ಲಿ ಸಾಸ್ ಮಿಕ್ಸ್ ಮಾಡ್ತೇನೆ. ಸೊ ಮಯೋನೀಸ್ ಇಲ್ಲಿಗೆ ರೆಡಿ ಆಗುತ್ತೆ. ಮೈನಸ್ ರೆಡಿ. ಎಸ್. ಸೊ ಯಾವುದವರು ನೀವು ಚಿಕ್ಕ ವಯಸ್ಸಿಂದಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇತ್ತಾ, ಅಥವಾ ಯು ಸ್ಕಿಪ್ ಫ್ರಮ್ ಸಮಥಿಂಗ್? ಯಾ, ಏನು ಮಾಡ್ತಾ ಇದ್ರಿ? ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಆಗಿದ್ದೆ, ಸ್ಪೋರ್ಟ್ಸ್ ಓಕೆ, ಪರ್ಸನ್. ಯಾರು ಸ್ಪೋರ್ಟ್ಸ್ ಪರ್ಸನ್? ಓಕೆ. ಸೊ ಸ್ಪೋರ್ಟ್ಸಿಂದ ಕಿಚನ್ ವರ್ಕ್ ಅದೇ ನೀವಾಗಲೇ ಹೇಳಿದ್ರಿ ಅನಿವಾರ್ಯ ಕಾರಣದಿಂದ ಶಿಫ್ಟ್ ಆಯಿತು ಅಂತ. ಬಟ್ ಪ್ಯಾಷನ್ ಹೆಂಗೆ ಡೆವಲಪ್ ಆಯಿತು ನಿಮಗೆ? ಮೋಸ್ಟ್ಲಿ ನಾನು ಆಫ್ಟರ್ ಸ್ಪೋರ್ಟ್ಸ್ ಕ್ವಿಟ್ ಮಾಡೋ ಕಾರಣ ನನ್ನ ಇಂಜುರೀಸ್. ಓಕೆ, ಸೊ ಸ್ಪೋರ್ಟ್ಸ್ ಕ್ವಿಟ್ ಮಾಡಿದ ನಂತರ ಅಡುಗೆ ಕೈ ಹಿಡಿತು ಅಲ್ವಾ? ಎಸ್. ಓಕೆ, ಡಿಪ್ಸ ರೆಡಿ ಆಯಿತು. ಓಕೆ, ಚಿಕನ್ ಮ್ಯಾರಿನೇಟ್ ಆಲ್ಮೋಸ್ಟ್ ಆಯಿತು. Okay. ನಾವು ಫ್ರೈ ಮಾಡಲಿಕ್ಕೆ ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಅಲ್ವಾ? ಯಾ. ಅಗೇನ್ ಆಗಲೇ ಹೇಳಿದಾಗೆ ಒನ್ಸ್ ಅಗೇನ್ ನಮ್ಮ ಕಿಚನ್ ಯಾವಾಗಲೂ ನಮ್ಮ ಕಿಚನಲ್ಲಿ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ಆಯಿಲ್. ಬಿಕಾಸ್ ಹೆಲ್ತ್ ಅಂತ ಹೇಳುವಾಗ ನಾವು ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಅಲ್ವಾ? ಸಾಕಾ? ಓಕೆ, ಇದು ಡೀಪ್ ಫ್ರೈಗೆ ಅಲ್ವಾ? ಡೀಪ್ ಫ್ರೈ. ಸೊ ಈಗ ಡೀಪ್ ಫ್ರೈಗೆ ಆಯಿಲ್ ಇಟ್ಟಿದ್ದೀವಿ. ಸೊ ಮ್ಯಾರಿನೇಷನ್ ರೆಡಿ ಆಗಿದೆ. ಏನು ಮಾಡ್ಕೊಳ್ತಾ ಇದ್ದೀರಿ ಈಗ? ಕೋಟಿಂಗ್ ಮಾಡು. ಓಕೆ, ಸೊ ಕೋಟಿಂಗ್ ಮಾಡೋಕ್ಕೆ ಆಲ್ ಪರ್ಪಸ್ ಫ್ಲೋರ್ ಮೈದಾ. ಓಕೆ, ಮೈದಾ. ಇದಕ್ಕೀಗ ಗಾರ್ಲಿಕ್ ಪೌಡರ್. ಗಾರ್ಲಿಕ್ ಪೌಡರ್. ಓಕೆ, ಜಿಂಜರ್ ಪೌಡರ್. ಓಕೆ. ಗಾರ್ಲಿಕ್ ಪೌಡರ್, ಜಿಂಜರ್ ಪೌಡರ್, ಮೈದಾ ಆ್ಯಂಡ್ ಆನಿಯನ್ ಪೌಡರ್. ಆನಿಯನ್ ಪೌಡರ್. ಓಕೆ, ಈ 3 ಇಂಗ್ರೀಡಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಜನರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಮ್ಯಾರಿನೇಟ್ ಚಿಕನ್ ಮಚ್, ಅದಕ್ಕೆ ಸ್ಪೈಸ್ ಹಾಕೊಂಡೆಲ್ಲ ಕೋಟಿಂಗ್ ಇಟ್ ವಿಲ್ ಬಿ ನಿಲ್, ಝೀರೋ. ಬರೀ ಮೈದಾ ಮಾತ್ರ ಇರುತ್ತೆ. ಓಕೆ, ಸೊ ಮ್ಯಾರಿನೇಷನ್ಗೆ ಎಲ್ಲ ಆ್ಯಡ್ ಮಾಡ್ಕೊತಾರೆ. ಮ್ಯಾರಿನೇಷನ್ಗೆ ಬಿಟ್ ಆ್ಯಡ್ ಮಾಡಿ 30%, 70% ಯು ಶುಡ್ ಆ್ಯಡ್ ಇನ್ ಕೋಟಿಂಗ್. ಕೋಟಿಂಗ್. ಓಕೆ, ಆಮೇಲೆ ಸಾಲ್ಟ್ ಫೈನ್. ಬಿಟ್ಟ ಜಾಸ್ತಿ ಬೇಡ, ಯಾಕಂದರೆ ಮ್ಯಾರಿನೇಷನ್ಗೆ ಹಾಕಿದ್ವಿ. ಓಕೆ, ಆಫ್ಟರ್ ದ್ಯಾಟ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಅಗೇನ್ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಅರುಣ ಮಸಾಲದವ್ರದ್ದು ಮಸಾಲ. ಎಲ್ಲ ಮಸಾಲ ಕೂಡ ಅರುಣ ಮಸಾಲದವ್ರದ್ದು ಯೂಸ್ ಮಾಡ್ತೀವಿ. ಬಿಕಾಸ್ ಟೇಸ್ಟ್ ಕೂಡ ಅಷ್ಟೇ ಸೂಪರ್ಬ್ ಆಗಿರುತ್ತೆ. ಸಾಕಾಗುತ್ತಾ? ಯಾಕೆ ಯಾ. ಮತ್ತು
ಆ್ಯಂಡ್ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಇನ್ನು ನಿಮ್ಗೆ ಇಂಡಿಯನ್ ಟ್ವಿಸ್ಟ್ ಕೊಡಬೇಕಾದ್ರೆ ಗರಂ ಮಸಾಲ ಹಾಕು. ಗರಂ ಮಸಾಲ. ಓಕೆ. ಬಿಟ್ಟು ಎಸ್ ಯಾ ಜಸ್ಟ್ ಮಿಕ್ಸ್ ಮಾಡಿ. ಮಸಾಲ ಆ್ಯಡ್ ಮಾಡಿದ ಕೂಡಲೇ ಟೇಸ್ಟೇ ಐ ಮೀನ್ ಸೂಪರ್ಬ್ ಆಗಿರುತ್ತೆ. ಅದರಲ್ಲೂ ಅರುಣಾ ಮಸಾಲ ಅಂತ ಹೇಳಿದ ಕೂಡಲೇ ಹೇಳಬೇಕಂತಲೇ ಇಲ್ಲ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್. Okay. ಬೀಟನ್ ಎಗ್. ಓಕೆ. ಎವ್ರಿಥಿಂಗ್ ಸೇಮ್ ಮಸಾಲ. ಆನಿಯನ್ ಪೌಡರ್. ಸೇಮ್ ಮಸಾಲ ಇಲ್ಲೂ ಆ್ಯಡ್ ಮಾಡ್ತೀವಿ. ಓಕೆ. ಎವ್ರಿಥಿಂಗ್ ಸೇಮ್. ಸೊ ಆನಿಯನ್ ಪೌಡರ್, ಜಿಂಜರ್ ಪೌಡರ್ ಪೌಡರ್, ಆ್ಯಂಡ್ ಗಾರ್ಲಿಕ್ ಪೌಡರ್. ಗಾರ್ಲಿಕ್ ಪೌಡರ್. ಅಗೇನ್ ಮಸಾಲ ಆ್ಯಡ್ ಮಾಡೋಕ್ಕಿದ್ದೀರಿ. ಓಕೆ. ಚಿಲ್ಲಿ ಪೌಡರ್ ಸಾಕಾಗುತ್ತಾ? ಓಕೆ. ಆ್ಯಂಡ್ ಗರಂ ಮಸಾಲ. ಸಾಕು. ಓಕೆ. ಪೆಪ್ಪರ್ ಪೌಡರ್. ಆ್ಯಂಡ್ ಫೈನಲಿ ಪೆಪ್ಪರ್ ಪೌಡರ್. ಓಕೆ. ಸೊ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಎಷ್ಟನೇ ವರ್ಷ ಇದು? ಫಸ್ಟ್ ಇಯರ್. ಫಸ್ಟ್ ಇಯರ್. ಸೊ ಫಸ್ಟ್ ಇಯರಿಂದಲೇ ಈಗ ಕಿಚನ್ ಪ್ರಿಪರೇಷನ್ ಫಸ್ಟ್ ಇಯರಿಂದಲೇ ಸ್ಟಾರ್ಟ್ ಆಯ್ತು, ಇದಕ್ಕೂ ಮುಂಚೆ ಸ್ಟಾರ್ಟ್ ಆಗಿತ್ತಾ? ಮುಂಚೆ ಸ್ಟಾರ್ಟ್ ಆಗಿತ್ತು. ಓಕೆ. ಸೊ ರೆಡಿ ಆಗಿದೆಲ್ಲ ಇದು? ರೆಡಿ ಆಗಿದೆ. ಬೀಟನ್ ಎಗ್. ಬೀಟನ್ ಎಗ್ ಅಲ್ವಾ? ಓಕೆ. ಅದಕ್ಕೀಗ ಜಸ್ಟ್ ಫಸ್ಟ್ ತೆಗೆದು ಹ್ಞೂ. ಎಗ್ ಡಿಪ್. ಓಕೆ. whenever you're doing coating, use one hand for liquid, one hand for dry ಸಾಲಿಡ್. ingredients. ಓಕೆ. ಸೊ ಇದೆಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಟ್ರಿಕ್ಸಾ ಹೇಳ್ಕೊಟ್ಟಿರೋದಾ ಅಥವಾ ಸ್ವತಃ ಮಾಡಿ ಮಾಡಿ? ಶೆಫ್ ರಣವೀರ್ ಬ್ರಾರ್ ಅವ್ರು ಹೇಳ್ಕೊಟ್ಟಿರೋದು, ಅವರಿಂದ ಕಲ್ತಿರೋದು ಅಲ್ವಾ? ಓಕೆ. ಔಟರ್ಸ್ ರಿಮೂವ್ ಮಾಡಿ. ಇದನ್ನು ಮತ್ತೆ ಆಯಿಲಲ್ಲಿ ಫ್ರೈ ಮಾಡುವಂಥದ್ದಾ? ಯಾ. ಓಕೆ. ಅದಕ್ಕೆ ಈಗ ಒಂದು 1 ಮಿನಿಟ್ ಆದಮೇಲೆ ಸೆಕೆಂಡ್ ಕೋಟಿಂಗ್ ಇದೆ. ಸೆಕೆಂಡ್ ಕೋಟಿಂಗ್ ಮತ್ತೆ ಇದೆ. ಓಕೆ. ಇದು ನೀವು ಇದ್ದ ರೆಸಿಪಿಗೆ ಸ್ವಲ್ಪ ವೇರಿಯೇಷನ್ ಮಾಡಿರುವಂಥದ್ದು. ಹೀಗೆ ನಿಮ್ಮದೇ ಹೊಸ ರೆಸಿಪಿ ಏನಾದರೂ ಕಂಡುಹಿಡ್ದಿದ್ದೀರಾ? ನಮ್ಮದು ಹೊಸ ರೆಸಿಪಿ ಒಂದು ಕಂಡು ಹಿಡ್ದಿದ್ದೇನೆ. ಓಕೆ. ಯಾವುದಪ್ಪ ಅದು? ಐ ಡಿಂಟ್ ಗಿವ್ ಎನಿ ನೇಮ್ ಟು ಇಟ್. ಇನ್ನೂ ಹೆಸರು ಕೊಟ್ಟಿಲ್ಲ, ನಾಮಕರಣ ಆಗಿಲ್ಲ. ಯಾವಾಗ ನಾಮಕರಣದ ಮುಹೂರ್ತ? ಇನ್ನು ಯಾವ ರೆಸಿಪಿ ಅದು? ಚಿಕನ್ ರೆಸಿಪಿ ಆರ್ ವೆಜ್? ಚಿಕನ್ ರೆಸಿಪಿ. ಇಟ್ಸ್ ಇಂಡೋ ಟಿಬೇಟಿಯನ್ ಟೈಪ್ ರೆಸಿಪಿ. ಓಕೆ. ಫ್ಯೂಚರಲ್ಲಿ ಶೆಫ್ ಆಗಬೇಕು ಅಂತ ಇದೆಯಾ? ಹಾಂ. ಯಾ. ಓಕೆ. ಫ್ಯೂಚರ್ ಶೆಫ್ ಈಗ ನಮ್ಮ ಅಡುಗೆ ಮನೆ ಅಡುಗೆ ಮಾಡ್ತಾ ಇದ್ದಾರೆ ಹಾಗಾದರೆ. ಎಕ್ಸೆಪ್ಟ್ ಕುಕಿಂಗ್ ಎನಿಥಿಂಗ್ ಅದರ್ ಹಾಬೀಸ್? ಪೆಟ್ ರೇರಿಂಗ್. ಪೆಟ್ಸ್. ಪೆಟ್ಸ್ ನೋಡ್ಕೊಡ್ತೀರಾ? ಯಾವುದು ಫೇವ್ರೆಟ್ ಪೆಟ್ಟು? ಐ ವಿಲ್ ಆಲ್ವೇಸ್ ಪ್ರಿಫರ್ ಫಿಶ್. ಓಕೆ. ಸೊ ಅಕ್ವೇರಿಯಂ ಇದೆ ಮನೆಯಲ್ಲಿ ಹಾಗಾದರೆ? ಹಾಂ, ಅಕ್ವೇರಿಯಂ ಇದೆ. ಬಿಫೋರ್ ದಿಸ್ ಐ ವಾಸ್ ಡೂಯಿಂಗ್ ಬ್ರೀಡಿಂಗ್ ಆಫ್ ಗಪ್ಪೀಸ್. ಓಕೆ. ಗಪ್ಪಿ ಬ್ರೀಡಿಂಗ್ ಮಾಡ್ತಿದ್ರಾ? ಇವಾಗ ಸೇಲಿಂಗ್ ಇಟ್ ಸೇಲ್ ಮಾಡ್ತಿದ್ರಾ? ಇಲ್ಲ, ಫಾರ್ ಮೈ ಹಾಬಿ. ಓಕೆ. ಡನ್. ಇನ್ನು ಸೆಕೆಂಡ್ ಕೋಟಿಂಗ್ ಅಲ್ವಾ? ಸೆಕೆಂಡ್ ಕೋಟಿಂಗ್ ಮಾಡಿ. ಓಕೆ. ಸೇಮ್ ಪ್ರೊಸೆಸ್. ಡಿಪ್ ಇನ್ ದ ಎಗ್. ಓಕೆ. ಮತ್ತೆ ಎಗ್ಗಲ್ಲಿ ಡಿಪ್ ಮಾಡುವಂಥದ್ದು ಮತ್ತೆ ಮೈದಾ ಹಿಟ್ಟಲ್ಲಿ. ಓಕೆ. ಸೆಕೆಂಡ್ ಕೋಟಿಂಗ್ ರೀಸನ್ ಏನಿದು? ತುಂಬ ಡೀಪ್ ಆಗಿರೋ ಕೋಟಿಂಗ್, ಸ್ವಲ್ಪ ಇಲ್ಲಾದ್ರೆ ತುಂಬ ಇದಾಗುತ್ತೆ, ತೆಳುವಾಗುತ್ತೆ, ಸ್ವಲ್ಪ ಥಿಕ್ ಆಗಿರಬೇಕು ಅಂತ. ಓಕೆ. ಸೊ ಆಯಿಲ್ ಬಿಸಿ ಆಗಿದೆ ಈಗ. ಡೀಪ್ ಫ್ರೈ. ಓಕೆ. ಯಾವಾಗಲೂ ಡೀಪ್ ಫ್ರೈ ಮಾಡುವಾಗ ಓವರ್ ಫಿಲ್ ಮಾಡಬಾರ್ದು. ಓಕೆ. ಸೊ ಓವರ್ ಫಿಲ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಮತ್ತೆ ಹಾಕಿದ ಮೇಲೆ ಅಟ್ಲೀಸ್ಟ್ ಟಿಲ್ ಇಟ್ ಕ್ಯಾಚಸ್ ಇಟ್ ಶೇಪ್, ಶುಡ್ ನಾಟ್ ಟಚ್ ಇಟ್. ಟಚ್ ಮಾಡಬಾರ್ದು. ಓಕೆ. ದಟ್ ಇಸ್ ದಿ ಬೇಸಿಕ್. ಓಕೆ. ಯಾವತ್ತು ಫ್ರೈ ಮಾಡುವಾಗ ಲೋ ಟು ಮೀಡಿಯಂ ಫ್ಲೇಮ್. ಓಕೆ. ಶೇಪ್ ಹಿಡ್ಕೊಂಡಿದೆ. ಓಕೆ. ಶೇಪ್ ಹಿಡಿದ ನಂತರ ಮಾಡ್ಬೋದು. ಓಕೆ. ಯು ಕ್ಯಾನ್ ಸ್ಟಿರ್ ಇಟ್ ಅಲ್ವಾ? ಬಟ್ ಇನ್ನೊಂದು, ಆಯಿಲ್ ಯಾವಾಗಲೂ ಹೀಟ್ ಮಾಡಿ ಫ್ರೈ ಮಾಡುವಾಗ ಔಟ್ಸೈಡ್ ಡ್ರಿಸ್ಲಿಂಗ್ ಆಗಿರೋ ಥರ ಸೌಂಡ್ ಮಾಡಬೇಕು. ಇದು ಓಕೆ. ಫ್ರೈ ಗೊತ್ತಾಗ್ಲಿಲ್ಲ ಅಂದರೆ ಓಕೆ. ಜಸ್ಟ್ ಒಂದು ಸೀಸರ್ ಇಟ್ಕೊಂಡು ಕಟ್ ಮಾಡಿ ನೋಡ್ಬೋದು ಅದರ ಸೆಂಟರ್ ಪಾರ್ಟಲ್ಲಿ. ಓಕೆ. ಸೊ ದಟ್ ಎರಡು ಕೋಟಿಂಗ್ ಮಾಡಿದ ಕಾರಣ ಗೊತ್ತಾಗುತ್ತೆ ಒಳಗಡೆ ಫ್ರೈ ಆಗಿದಾ ಇಲ್ವಾ ಅಂತ. ಹೊರಗಡೆ ಫ್ರೈ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆ. ಈಗ ಫ್ರೈ ಆಗಿದಾ? ಆಲ್ಮೋಸ್ಟ್ ಡನ್. 90%. ಓಕೆ. ಸೊ ಸ್ವಲ್ಪ ಬಾಕಿ ಇದೆ ಅಲ್ವಾ? ಆಲ್ವೇಸ್ ಡೋಂಟ್ ಕುಕ್ 100%. 95% ಕುಕ್ ಮಾಡಿ ಮತ್ತೆ ಅದರ ಹೀಟಲ್ಲಿ ಕುಕ್ ಮಾಡಲಿಕ್ಕೆ ಓಕೆ ಬಿಡಬೇಕು. ಓಕೆ. ಕಂಪ್ಲೀಟ್ 100% ಬೇಡ ಅಂತ. ಯಾಕಂದರೆ ಹೀಟ್ ಇರುತ್ತೆ ತೆಗೆದಾದ್ಮೇಲೆ. ಇಟ್ ವಿಲ್ ಕುಕ್ ಅಗೇನ್. ಅಗೇನ್. ಓಕೆ.
ಸೊ ಆಗ್ತಾ ಬಂದಿದ್ದಲ್ವ ಇದು ಹಾಗಾದ್ರೆ? ಆಲ್ಮೋಸ್ಟ್ ಕುಕ್ಡ್. ಓಕೆ, ಸೊ ಇಲ್ಲಿಗೆ ಚಿಕನ್ ಫ್ರೈ ಆಗಿದೆ ಆ್ಯಂಡ್ ಚಿಕನ್ ಇಸ್ ರೆಡಿ ಅಲ್ವಾ? ರೆಡಿ. ಸೊ ನೀವು ಇದಕ್ಕೆ ಕೊಟ್ಟಿರುವಂಥ ಹೆಸರು ಚಿಕನ್ ಫ್ರೈಡ್ ಚಿಕನ್. ಫ್ರೈಡ್ ಚಿಕನ್ ಆರ್ KFC ಚಿಕನ್ ಇಸ್ ಆಲ್ಸೋ ಕ್ರಿಸ್ಪಿ ಚಿಕನ್. ಕ್ರಿಸ್ಪಿ ಚಿಕನ್. ಓಕೆ, ಸೊ ನೋಡೋಕ್ಕೆ ಆಲ್ಮೋಸ್ಟ್ KFC ಚಿಕನ್ ಥರ ಇದೆ ಇದೀಗ ಅಲ್ವಾ? ಎಸ್. ಸೊ ಈಗ ನಾವು ಸ್ವಲ್ಪ ಹೊತ್ತು ಇಟ್ಟಾಗ ಅದು ಮೈದಾ ಮಾಯಿಶ್ಚರ್ ಬಿಡುತ್ತೆ, ಓಕೆ, ಚಿಕನ್ ಇದ್ದು ಆಯಿಲ್ ಬಿಡುತ್ತೆ. ಓಕೆ, ಸೊ ವೆನೆವರ್ ಯು ಆರ್ ಫ್ರೈಯಿಂಗ್ ಇಟ್, ಕೋಟ್ ಇಟ್ ಫ್ರೈಡ್. ಓಕೆ. ಸೊ ಆಗ್ಲಿ ಫ್ರೆಶ್ ಆಗಿ ಕೋಟ್ ಮಾಡಿ ಫ್ರೈ ಮಾಡಬೇಕು. ಫ್ರೈ ಮಾಡಿ. ಹೆಚ್ಚಾಗಿ ತಾಯಿಯಿಂದ ಮಕ್ಕಳು ಅಡಿಗೆ ಕಲಿಯುವಂಥದ್ದೆಲ್ಲ ಇದ್ದೇ ಇದೆ. ಬೇಸಿಕ್ ಅವರಿಂದನೇ ಅವರಿಂದ ಕಲ್ತಿರೋದು. ಚಾಪಿಂಗ್, ಕಟ್ಟಿಂಗ್, ಮತ್ತೆ ಸ್ಟೀಮ್ ಮಾಡೋದು ಹೇಗೆ, ಡನ್ ರೈಟ್. ಜಸ್ಟ್ ಡಿಪ್ ಒಂದು ಕಟ್. ಓಕೆ, KFC ಫ್ರೈಡ್ ಚಿಕನ್ ರೆಡಿ. ರೆಡಿ ಆಗಿದೆ. ಥ್ಯಾಂಕ್ ಯು. ವೀಕ್ಷಕರೇ, ಫ್ರೈಡ್ ಚಿಕನ್ ರೆಡಿ ಆಗಿದೆ. ಕ್ರಿಸ್ಪಿ ಆಗಿದೆ. ನಾರ್ಮಲ್ ಆಗಿ ಇಂತಹ ಚಿಕನ್ನ ನಾವು KFC ಸೆಂಟರಲ್ಲಿ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ಸ್ಗಳಲ್ಲಿ ಆಗ್ಬೋದು ನೋಡ್ತೀವಿ. ಆದರೆ ಇಂಥ ಚಿಕನ್ ಮನೆಯಲ್ಲೂ ತಯಾರಾಗ್ಬೋದು ಅಂತ ಗೊತ್ತಾಗಿದೆ ಅಲ್ವಾ? ಆದರೆ ಇದನ್ನು ತಯಾರು ಮಾಡೋದು ಹೇಗೆ ಅನ್ನೋದನ್ನ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕ್ರಿಸ್ಪಿ ಫ್ರೈಡ್ ಚಿಕನ್ ತಯಾರಿಸುವ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್, 1 ಚಮಚ ಸೋಯಾ ಸಾಸ್ ಹಾಕಿ ಕಲಸಿ 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ 2 ಮೊಟ್ಟೆಗಳನ್ನು ಹೊಡೆದು 4 ರಿಂದ 5 ಬೆಳ್ಳುಳ್ಳಿ ಎಸಳು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಸಕ್ಕರೆ, 5 ರಿಂದ 6 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಈಗ ಮಯೋನೀಸ್ ತಯಾರಾಯಿತು. ತಯಾರಾದ ಮಯೋನೀಸ್ಗೆ ಟೊಮ್ಯಾಟೊ ಕೆಚಪ್ 1 ಚಮಚದಷ್ಟು ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಕೋಟಿಂಗ್ ತಯಾರಿಸಲು ಮೈದಾ ಹಿಟ್ಟಿಗೆ ಬೆಳ್ಳುಳ್ಳಿ ಪುಡಿ, ಶುಂಠಿ ಪುಡಿ, ಈರುಳ್ಳಿ ಪುಡಿ, ಸ್ವಲ್ಪ ಉಪ್ಪು, ಅರುಣ ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಮೊಟ್ಟೆಯ ಮಿಶ್ರಣಕ್ಕೆ ಬೆಳ್ಳುಳ್ಳಿ ಪುಡಿ, ಈರುಳ್ಳಿ ಪುಡಿ, ಶುಂಠಿ ಪುಡಿ, ಮೆಣಸಿನ ಪುಡಿ ಹಾಗೂ ಕರಿಮೆಣಸಿನ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ಆನಂತರ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ತೆಗೆದು ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಹೊರಳಿಸಿ. ಈ ಪ್ರಕಾರ 2 ರಿಂದ 3 ಬಾರಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕಂದು ಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕ್ರಿಸ್ಪಿ ಫ್ರೈಡ್ ಚಿಕನ್ ರೆಡಿ. ಗರಿಯಾದ ಫ್ರೈಡ್ ಚಿಕನ್ ಕೈಯಲ್ಲಿ ರೆಡಿ ಆಗಿದೆ. ಕೈಯಲ್ಲಿರೋ ಚಿಕನ್ ಬಾಯಿಗೆ ಬರಬೇಕು. ಆದರೆ ಅದಕ್ಕೂ ಮುಂಚೆ ಚಿಕ್ಕದಾದ ವಿರಾಮ ತಗೊಂಡು ಬನ್ನಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಈಗಾಗಲೇ ಫ್ರೈಡ್ ಚಿಕನ್, ಕ್ರಿಸ್ಪಿ ಚಿಕನ್ ರೆಡಿ ಆಗಿದೆ. ಇನ್ನೊಂದು ರೆಸಿಪಿ ದಾವೂದ್ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಏನು ರೆಸಿಪಿ ಅವ್ರ ಹತ್ರನೇ ಕೇಳೋಣ ಬನ್ನಿ. ಎಸ್ ದಾವೂದ್, ಈಗಾಗಲೇ ಫ್ರೈಡ್ ಚಿಕನ್ ರೆಡಿ ಆಗಿದೆ. ನೆಕ್ಸ್ಟ್ ರೆಸಿಪಿ ಏನು? ನೆಕ್ಸ್ಟ್ ರೆಸಿಪಿ ಆರೆಂಜ್ ಕಿವಿ ಮೊಹಿತೋ ಅಂತ. ಆರೆಂಜ್ ಕಿವಿ ಮೊಹಿತೋ, ಇಟ್ಸ್ ಎ ಡ್ರಿಂಕ್. ಓಕೆ, ಸೊ ಚಿಕನ್ ಜೊತೆಗೆ ಒಂದು ಡ್ರಿಂಕ್ ರೆಡಿ ಮಾಡ್ಕೊಡ್ತಾ ಇದ್ದೀರಾ. ಇಸ್ ಇಟ್ ಎ ರಿಫ್ರೆಶಿಂಗ್ ಡ್ರಿಂಕ್? ರಿಫ್ರೆಶಿಂಗ್ ಡ್ರಿಂಕ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಏನು ಮಾಡಬೇಕೀಗ? ಆರೆಂಜ್ ವಿತೌಟ್ ಸೀಡ್ಸ್. ಓಕೆ, ಸೊ ಸೀಡ್ಸ್ ಎಲ್ಲ ತೆಗೆದಿದ್ದೀರಾ ಆಲ್ರೆಡಿ. ಓಕೆ, ಬರೀ ಆರೆಂಜ್ ಗ್ರೈಂಡ್ ಮಾಡುವಂಥದ್ದು? ಬರೀ ಆರೆಂಜ್, a bit of water, a bit. ಓಕೆ,
ಏನು ಇನಫ್. ಜಸ್ಟ್ ಒಂದು ಆರೆಂಜ್ ಗ್ರೈಂಡ್ ಆಗಲಿಕ್ಕೆ ಅಷ್ಟೇ. ಓಕೆ. ಸಾಕಾಗುತ್ತಾ? ಎಸ್. ಯಾ. ಓಕೆ. ನೆಕ್ಸ್ಟ್ ಅದಕ್ಕೆ ಕಿವಿ ಹಾಕಿ. ಓಕೆ, ಮತ್ತೆ ಗ್ರೈಂಡ್ ಮಾಡುವಂಥದ್ದಾ? ಓಕೆ. ಕಿವಿ ಫ್ರೂಟ್ ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ವಾಟರ್, ಜಸ್ಟ್ ಸ್ವಲ್ಪ ವಾಟರ್ ಹಾಕಬೇಕು. ಓಕೆ, ಬಿಟ್ ಜಸ್ಟ್ ಸಾಕು. ಸಾಕಾಗುತ್ತಲ್ಲ. ಕಿವಿ ಫ್ರೂಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಲ್ವಾ? ಸಾಕಾಗುತ್ತಾ? ಸೊ ಕಿವಿ ಫ್ರೂಟ್ ಈಗ ಗ್ರೈಂಡ್ ಆಗಿದೆ. ಕಿವಿ ಫ್ರೂಟ್ ಮೋಸ್ಟ್ಲಿ ಮಡಲ್ ಮಾಡಿ ಓಕೆ. ಗ್ರೈಂಡ್ ಮಾಡೋಕ್ಕಿಂತ ಇಫ್ ಯು ವಾಂಟ್ ಟು ರಿಟೈನ್ ದಿ ಕಲರ್ ಮಡಲ್ ಮಾಡಿದ್ರೆ ಓಕೆ. ಸೊ ಕಲರ್ ಅದೇ ಬೇಕು ಅಂತಂದ್ರೆ ನಾವು ಮಡಲ್ ಮಾಡಬೇಕು. ಓಕೆ. ಇಲ್ಲದಿದ್ರೆ ಬಿಟ್ ಇಟ್ ವಿಲ್ ಡೌನ್ ಬ್ಲ್ಯಾಕ್. ಬ್ಲ್ಯಾಕ್ ಬಿಕಾಸ್ ಸೀಡ್ಸ್ ಬ್ಲ್ಯಾಕ್ ಇರೋ ಕಾರಣ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಕಲರ್. ಓಕೆ. ಯಾಕಂದ್ರೆ ಈಗ ಪ್ಲೇಸ್ಮೆಂಟ್ ಮಾಡೋಣ ಗ್ಲಾಸ್. ಓಕೆ. ಅದಕ್ಕೋಸ್ಕರ ಲೆಮನ್. ಓಕೆ. ಸೊ ಹೆಚ್ಚಾಗಿ ಜ್ಯೂಸ್ ಎಲ್ಲ ಹೇಳುವಾಗ ಕಲರ್ ಕೂಡ ನೋಡಿ ನಾವು ಅಟ್ರಾಕ್ಟ್ ಆಗ್ತೀವಿ. ಸೊ ದಟ್ ಕಲರ್ ಮೇಂಟೈನ್ ಮಾಡಬೇಕಾಗುತ್ತೆ ಅಲ್ವಾ? ಸೊ ಈಗ ಲೆಮನ್ ಹಾಕ್ತಾ ಇದ್ದೀರಾ. ಸೊ ಲೆಮನ್ ಇದ್ದು ಔಟರ್ ಕೋಟ್ ಕೂಡ ಹಾಕ್ತಾ ಇದ್ದೀರಾ? ಓಕೆ. ಸೊ ಲೆಮನ್ ಕೂಡ ಮೇನ್ ಆಗುತ್ತೆ ಇಲ್ಲಿ. ಫೈನ್. ಲೆಮನ್ ಪ್ಲೇಸ್ ಅ ಮೇಜರ್ ರೋಲ್. ಓಕೆ. ಸೊ ಅದ್ರ ಔಟರ್ ಕೋಟ್ ಹಾಕಿದ್ರೆ ಟೇಸ್ಟ್ ವೇರಿಯೇಷನ್ ಆಗಲ್ವಾ? ಟೇಸ್ಟ್ ವೇರಿಯೇಷನ್ ಆಗಲ್ಲ, ಜಾಸ್ತಿ ಬಿಟರ್ ಸೋರ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆಗುತ್ತೆ. ಓಕೆ. ಇದು ರಿಫ್ರೆಶಿಂಗ್ ಜ್ಯೂಸ್ ನೀವು ಟ್ರೈ ಮಾಡಿರುವಂಥದ್ದಾ? ಹಾ, ನೀವೇ ಟ್ರೈ ಮಾಡಿರುವಂಥದ್ದು. ರೈಟ್. ನೆಕ್ಸ್ಟ್ ಪುದೀನ ಒಂದು. ಓಕೆ. ಒಂದು 8 ಪೀಸಸ್ ಜಸ್ಟ್ ಹೀಗೆ ಪೀಸ್ ಮಾಡಿ. ಇದು ಬರೀ ಪೀಸ್ ಮಾಡಿದ್ರೆ ಹಾಕಿ ಸಾಕಾಗುತ್ತೆ. ಗ್ರೈಂಡ್ ಮಾಡಬೇಕು ಅಂತೇನಿಲ್ಲ. ಓಕೆ. ಇದೇ ರೀತಿ ಯಾವ ರಿಫ್ರೆಶಿಂಗ್ ಜ್ಯೂಸ್ ಮಾಡ್ತೀರಾ? ತುಂಬಾ ಮೊಹಿತೋಗಳಿವೆ, ಮತ್ತೆ ಮಿಲ್ಕ್ ಶೇಕ್, ಥಿಕ್ ಶೇಕ್ಸ್. ಓಕೆ. ಈ ಮೊಹಿತೋ ಎಲ್ಲ ಎಸ್ಪೆಷಲಿ ಕಾಲೇಜ್ ಡೇಲ್ ಆಗುವಾಗ ಔಟ್ಸೈಡ್ ಅಲ್ಲಿ ಇಡ್ತಾರೆ ಹೆಚ್ಚಾಗಿ. ಅಂಡ್ ಇಟ್ ಕಾಸ್ಟ್ ಆಲ್ಸೋ ಟೂ ಮಚ್. ಅಲ್ಲಿ ಅರೌಂಡ್ 80 ಆಗೆಲ್ಲ ಇರ್ತಾರೆ. 80 ಎಲ್ಲ ಇರ್ತಾರೆ. ನಾರ್ಮಲ್ ಮಿಲ್ಕ್ ಶೇಕ್ ನಷ್ಟೇ ರೇಂಜ್ ಬರುತ್ತೆ ಅಲ್ಲಿ. ಓಕೆ. ಅದರ ಬದಲು ಮನೆಯಲ್ಲೇ ಮಾಡಬಹುದು ಅಲ್ವಾ? ನೆಕ್ಸ್ಟ್ ಶುಗರ್ ಸಿರಪ್ ಆಡ್ ಮಾಡಿ. ಓಕೆ. ಇದು 4 to 5 ಟೇಬಲ್ ಸ್ಪೂನ್. ಓಕೆ. ಟೀಸ್ಪೂನ್ ಶುಗರ್. ನೀವು ಈ ರೀತಿ ಕಾಲೇಜ್ ಇದು ಆನ್ಯುವಲ್ ಡೇಗೆಲ್ಲ ಇಟ್ಟಿದ್ದೀರಾ ಹೀಗೆ ಶಾಪ್ಸ್ ಔಟ್ಸೈಡ್? ನೋ, ಬಿಕಾಸ್ ಸ್ಟೂಡೆಂಟ್ಸ್ಗೆ ಅದೊಂದು ಅರ್ನಿಂಗ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ಆನ್ಯುವಲ್ ಡೇಸ್ಗೆ ಅಥವಾ ಡಿಗ್ರಿ ಡೇಸ್ಗೆ ಹೆಚ್ಚಾಗಿ ಹಿಂಗಿರ್ತಾರೆ ಅಲ್ವಾ? ಹೌದು, ಸರಿ. ಅಂದ್ರೆ ಮೋಸ್ಟ್ಲಿ ನಾನು ಪ್ರಿಫರ್ ಮಾಡ್ತಿದ್ದೆ ಕಾಲೇಜ್ ಡೇ ಇರುವಾಗ ಕಾಲೇಜ್ ಡೇ ಎಂಜಾಯ್ ಮಾಡಬೇಕು. ಅಲ್ಲಿ ಬೇಡ, ಫ್ಯೂಚರ್ಲಿ ನೋಡ್ಕೊಳ್ವಾ ಅಲ್ವಾ? ಕಿವಿ. ಎಸ್, ಕಿವಿ. ಈಗ ಕಿವಿ ಆ್ಯಡ್ ಮಾಡ್ತಾ ಇದ್ದೀರಾ ಗ್ರೈಂಡ್ ಮಾಡಿರೋಂಥದ್ದು? ಗ್ರೈಂಡ್ ಮಾಡಿರ್ತಾರೆ ಕಿವಿ. ಸೊ ಇದು ಜೊತೆಗೆ ಮಿಕ್ಸ್ ಮಾಡುವ ಹಾಗಿಲ್ಲ ಆರೆಂಜ್ ಅಂಡ್ ಕಿವಿ? ಮೋಸ್ಟ್ಲಿ ಕಲರ್ ಬೇಡ ಅಂದರೆ ಕುಡಿಯುವಾಗ ಮಿಕ್ಸ್ ಮಾಡಿ ಕೊಡ್ತೀವಿ. ಓಕೆ. ಜಸ್ಟ್ ವೈಲ್ ಪ್ಲೇಸ್ಮೆಂಟ್ ಮಾಡುವಾಗ ಗ್ಲಾಸ್, ಸೊ ದ್ಯಾಟ್ ಬೇರೆ ಬೇರೆ ಕಲರ್ ಕಾಣುತ್ತೆ ಲೇಯರ್ಸ್ ಅಲ್ಲಿ ಅಲ್ವಾ? ಐಸ್. ಐಸ್. ಓಕೆ. ಎಸ್, ಐಸ್ ಕ್ಯೂಬ್ಸ್ ಇದೆ. ಇದು ಫಸ್ಟ್ ಲೇಯರ್ ಆಯಿತು. ಓಕೆ. ಫಸ್ಟ್ ಲೇಯರ್ ಆದಮೇಲೆ ಒಂದು 2 ಲೆಮನ್. ಮತ್ತೆ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀರಾ? ಜಸ್ಟ್ ಹಾಫ್ ಸ್ಕ್ವೀಸ್ ಮಾಡಿ. ಓಕೆ. ಹಾಫ್ ಹಾಕ್ಬಿಡಿ ಹಂಗೆ, ಹಾಫ್ ಸ್ಕ್ವೀಸ್. ಮತ್ತೆ ಯಾವುದು ನಿಮ್ಮ ಪ್ರಿಫರ್ ಸೋಡಾ? ಓಕೆ. ಎನಿ ಸೋಡಾ ಇಸ್ ಫೈನ್. ಓಕೆ. ಇದೀಗ ಕಂಪ್ಲೀಟ್ ಲೇಯರ್ ಆಗಿ ನಿಲ್ಲುತ್ತಲ್ಲ? ಸೋಡಾ ಆದಮೇಲೆ ಆರೆಂಜ್ ಜ್ಯೂಸ್. ಓಕೆ. ಈಗ ನಮ್ಮ ಕಿವಿ ಫ್ರೂಟ್ ಇದು ಕಲರ್ ಕೂಡ ಗ್ರೀನ್ ಬರ್ತಿದ್ರೆ ಆಲ್ಮೋಸ್ಟ್ ಇಂಡಿಯನ್ ಫ್ಲಾಗ್ ರೀತಿ ಕಾಣ್ತಿತ್ತು, ರೈಟ್? ಈಗ ನಾವು ಗ್ರೈಂಡ್ ಮಾಡಿದ ಕಾರಣ ಸ್ವಲ್ಪ ಕಲರ್ ವೇರಿಯೇಷನ್ ಆಗಿದೆ, ಬಟ್ ಟೇಸ್ಟ್ ವೇರಿಯೇಷನ್ ಏನಾಗಲ್ಲ ಅಲ್ಲಿ ಅಲ್ವಾ?
ಫೈನ್. ಆರೆಂಜ್ ಕಿವಿ ಮೊಹಿತೋ ರೆಡಿ ಆಗಿದೆ. ಎರಡು ನನಗೆ ಕೊಡ್ತೀರಾ, ನೀವು ಕುಡಿಯಲ್ವಾ? ಓಕೆ, ಎಸ್, ಆರೆಂಜ್ ಕಿವಿ ಮೊಹಿತೋ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಆರೆಂಜ್ ಕಿವಿ ಮೊಹಿತೋ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಕಲರ್ ವೇರಿಯೇಷನ್ಸ್ ನೀವು ಈಗಾಗಲೇ ನೋಡ್ಬೋದು, ಸ್ವಲ್ಪ ಮಿಕ್ಸ್ ಆಗ್ತಾ ಬರ್ತಿದೆ. ಸೊ ಇದು ಮಿಕ್ಸ್ ಆಗೋಕ್ಕೂ ಮುಂಚೆ ಇದರ ಟೇಸ್ಟ್ ನೋಡಬೇಕು. ಆದರೆ ಇದನ್ನು ಮಾಡೋದು ಹೇಗೆ, ಒಂದು ಚಿಕ್ಕ ರಿಕ್ಯಾಪ್ ನೋಡ್ಕೊಂಡು ಬನ್ನಿ. ಆರೆಂಜ್ ಕಿವಿ ಮೊಹಿತೋ ತಯಾರಿಸುವ ವಿಧಾನ. ಮೊದಲು ಬೀಜರಹಿತ ಕಿತ್ತಳೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಕಿವಿ ಹಣ್ಣಿಗೂ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಆನಂತರ ಸರ್ವಿಂಗ್ ಗ್ಲಾಸಿಗೆ ನಿಂಬೆ ಹಣ್ಣಿನ ಚೂರನ್ನು ಕಿವುಚಿ ಹಾಕಿ ಅದರ ಮೇಲೆ ಪುದೀನ ಎಲೆಗಳನ್ನು ಕೈಯಲ್ಲೇ ತುಂಡು ಮಾಡಿ ಹಾಕಿ. ಮೇಲಿನಿಂದ 4 ರಿಂದ 5 ಚಮಚ ಸಕ್ಕರೆ ಪಾಕ, ಕಿವಿ ಜ್ಯೂಸ್, ಐಸ್ ಕ್ಯೂಬ್ಸ್, ನಿಂಬೆ ಹೋಳುಗಳನ್ನು ಹಾಕಿ ಮೇಲಿನಿಂದ ಆರೆಂಜ್ ಜ್ಯೂಸನ್ನು ಹಾಕಿ ಸರ್ವ್ ಮಾಡಿ. ಈಗ ಆಹ್ಲಾದಕರ ಆರೆಂಜ್ ಕಿವಿ ಮೊಹಿತೋ ಸವಿಯಲು ಸಿದ್ಧ. ಸೊ ಎಸ್, now fried chicken and juice refreshing mojito is ready. ಸೊ ಫಸ್ಟ್ ಆಫ್ ಆಲ್ ಈಗ ಯಾವ್ದು ಟೇಸ್ಟ್ ನೋಡುವಂಥದ್ದು? ಚಿಕನ್ ನೋಡೋಣ ಅಲ್ವಾ? ಸೊ ಎಸ್, ತಗೊಳ್ಳಿ. ಓಕೆ, ಫ್ರೈಡ್ ಚಿಕನ್ ಅಂತೂ ಕ್ರಿಸ್ಪಿ ಆಗಿತ್ತು. ನಾರ್ಮಲ್ ಆಗಿ ಇಂಥ ಫ್ರೈಡ್ ಚಿಕನ್ ನಾವು KFCಯಲ್ಲಿ ನೋಡ್ತೀವಿ, ರೆಸ್ಟೋರೆಂಟ್ಸಲ್ಲಿ ನೋಡ್ತೀವಿ. ಆಗ ಅನ್ಕೋತೀವಿ ಬರೀ ರೆಸ್ಟೋರೆಂಟ್ಸ್ಗೆ ಹೋಗಿ ತಿನ್ಬೇಕಾ, ಮನೇಲಿ ಯಾಕೆ ಆಗಲ್ಲ ಅಂತ. ಬಟ್ ಈಗ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ ಫ್ರೈಡ್ ಚಿಕನ್ ಹೆಂಗೆ ಮಾಡೋದು ಅಂತ. ಆ ಕ್ರಿಸ್ಪಿನೆಸ್ ಇದೆ. ಆ್ಯಂಡ್ ಚಿಕನ್ ಅಂತ ಹೇಳುವಾಗ ಬೇರೆ ಬೇರೆ ವೆರೈಟೀಸ್ ಮಾಡ್ತೀವಿ ಅಲ್ವಾ? ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಇದೆ. ಬಟ್ ಇಂಥ ವೆರೈಟೀಸ್ ಹೆಚ್ಚಾಗಿ ಮನೆಯಲ್ಲಿ ಮಾಡುವಂಥದ್ದು ಕಮ್ಮಿ. ಬಟ್ ಈಗ ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ ಅಲ್ವಾ? ಸೂಪರ್ಬ್ ಆಗಿ ಬಂದಿದೆ ಟೇಸ್ಟು. ಸೊ ನೆಕ್ಸ್ಟ್ ರಿಫ್ರೆಶಿಂಗ್ ಜ್ಯೂಸ್ ನೋಡೋಣ, ರೈಟ್? ಎಸ್, ಮಿಕ್ಸ್ ಮಾಡಬೇಕಾ ಇದನ್ನ? ಜಸ್ಟ್ ಒಂದು ಮಿಕ್ಸ್ ಕೊಡಿ. ಓಕೆ. ಗಾಡ್, ಇಟ್ಸ್ ರಿಯಲಿ ಸೂಪರ್ಬ್. ಸೋಡಾ ಅಂತ ಹೇಳುವಾಗಲೇ ಎಲ್ರಿಗೂ ಇಷ್ಟ ಆಗುತ್ತೆ. ಸೋಡಾದ ಜೊತೆಗೆ ಕಿವಿ ಫ್ರೂಟ್ ಆ್ಯಂಡ್ ಆರೆಂಜ್ ಮಿಕ್ಸ್ ಕಾಂಬಿನೇಷನೇ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ರಿಯಲಿ ರಿಫ್ರೆಶಿಂಗ್. ಮಧ್ಯಾಹ್ನದ ಹೊತ್ತಿಗೆ ಸ್ಟ್ರೆಸ್ ಔಟ್ ಆಗಿ ಬಂದಾಗ ಇಟ್ಸ್ ರಿಯಲಿ ರಿಫ್ರೆಶಿಂಗ್. ಆ್ಯಂಡ್ ಕಿವಿ ಫ್ರೂಟ್ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು ಆ್ಯಕ್ಚುಲಿ. ಸೊ ಕಿವಿ ಫ್ರೂಟ್ ಇದು ಟೇಸ್ಟ್ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಗ್ರೇಪ್ ಇದೆ ಟೇಸ್ಟ್ ಇದೆ, ರೈಟ್? ಗ್ರೀನ್ ಗ್ರೇಪ್ಸ್. ಆ್ಯಂಡ್ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಿದೆ. ನೀವು ಹೇಳಿದ ಹಾಗೆ ಅದನ್ನು ಮಡಲ್ ಮಾಡ್ತಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಿತ್ತು. ಬಟ್ ಇಟ್ಸ್ ಐ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕಿಚನ್ಗೆ ಬಂದು 2 ರೆಸಿಪಿನ ಪ್ರಿಪೇರ್ ಮಾಡಿಕೊಟ್ಟಿದ್ದೀರಾ. ಹೊಸ ರೆಸಿಪಿ, ಸಾಲಿಡ್ ರೆಸಿಪಿ, ಹೆಂಗೆ ಅನಿಸ್ತು? ತುಂಬ ಖುಷಿ ಅಂತ. ಈವನ್ ಬಿಫೋರ್ ಐ ಹ್ಯಾವ್ ಕಮ್ ಹಿಯರ್, ಓಕೆ, ಫಸ್ಟ್ ದೊಡ್ಡ ಪ್ಲಾಟ್ಫಾರ್ಮ್ ಅಂದರೆ ನನ್ನ ಲೈಫಲ್ಲಿ ನೆಕ್ಸ್ಟ್ ಅಚೀವ್ ಮಾಡ್ಲಿಕ್ಕೆ ಉಂಟು. ಫಸ್ಟ್ ದೊಡ್ಡ ಪ್ಲಾಟ್ಫಾರ್ಮ್ ಅಂದರೆ ಐ ಆಲ್ವೇಸ್ ರಿಮೆಂಬರ್ ನಮ್ಮ ಟಿವಿ ಆ್ಯಂಡ್ ನಮ್ಮ ರುಚಿ. ಸೊ ಮುಂದೆ ಈಗ ಆಲ್ರೆಡಿ ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದ್ದೀರಾ, ಇಟ್ಸ್ ರಣಬೀರ್, ಶೆಫ್ ರಣಬೀರ್. ಸೊ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಶೆಫ್ ದಾವೂದ್ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಾಗ ಆಗಲಿ, ಆದಷ್ಟು ಬೇಗ ಒಂದು ಬೆಸ್ಟ್ ಶೆಫ್ ಅಂತ ಈಗಾಗಲೇ ಆಗಿದ್ದೀರಾ. ಬಟ್ ಆ ಟ್ಯಾಗ್ ಲೈನ್ ಬರಲಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು 2 ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ, ಟೇಸ್ಟಿ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಮನೆಯಲ್ಲಿ ಕುಚ್ಚಲಕ್ಕಿ ಮಾಡುವಂಥದ್ದ ಅಲ್ವಾ? ಹೆಲ್ತ್ ಅಂತ ಹೇಳುವಾಗ ಮೇನ್ ಆಗಿ ಬರುವಂಥದ್ದೇ ಕುಚ್ಚಲಕ್ಕಿ. ಆ್ಯಂಡ್ ಅದರ ಜೊತೆಗೆ ಇಂಥ ಆಯಿಲಿ ಐಟಮ್ಸ್ ಮಾಡುವಾಗ ಸನ್ ಪ್ರೀಮಿಯಂ ಆಯಿಲ್ ಆಲ್ರೆಡಿ ರೆಡಿ ಇದೆ ಆ್ಯಂಡ್ ಇಟ್ಸ್ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, 2 ರೆಸಿಪಿ ರೆಡಿ ಆಗಿದೆ. ಒಂದೊಂದು ತುಂಬಾ ರಿಫ್ರೆಶಿಂಗ್ ಆಗಿದೆ, ಒಂದೊಂದು ಸಾಲಿಡ್ ರೆಸಿಪಿ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಇಂಥ ರೆಸಿಪೀಸ್ ನಾವು ರೆಸ್ಟೋರೆಂಟ್ಸಲ್ಲಿ ನೋಡುವಾಗ ಮನೇಲಿ ಮಾಡ್ಬೋದಲ್ವಾ ಅಂತ ಅನ್ಕೋತೀವಿ. ಬಟ್ ಮನೆಯಲ್ಲಿ ಕೂಡ ಮಾಡ್ಬೋದು. ಬಟ್ ಈಗ ನೋಡ್ತಾನೆ ಇದ್ರೆ ಮನೇಲಿ ಮಾಡ್ಲಿಕ್ಕಾಗಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತಿದಿನ ಹೊಸ ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ರುಚಿ, ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980.
ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.